ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ನಗರದ ಪದವಿ ತುಳು ಪಠ್ಯ ಸಿರಿದೊಂಪ ತುಡಲದೊಂಜಿ ಕೃತಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವು ನಗರದ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ಎಂ ಖಾನ್ ಸಮ್ಮುಖದಲ್ಲಿ ಅತಿಥಿ ಗಣ್ಯರು ಕೃತಿಯನ್ನ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ವಿವಿಯ ಕುಲಪತಿ ಪ್ರೊಫೆಸರ್ ಪಿ.ಎಸ್. ಎಡಪಡಿತ್ತಾಯ ಮಾತನಾಡಿ, ಸಿರಿದೊಂಪ ಪದವಿ ತುಳು ಪಠ್ಯ ಪುಸ್ತಕ ಅದ್ಭುತ ಮಾಹಿತಿಯನ್ನ ಒಳಗೊಂಡಿದೆ. ಆದ್ದರಿಂದ ಈ ಪುಸ್ತಕವು ಪದವಿ ವಿದ್ಯಾರ್ಥಿಗಳಿಗೆ ಮಾಹಿತಿ ತುಳು ಭಾಷೆಯ ಆಳ ಮತ್ತು ಅಗಲವನ್ನ ತಿಳಿಸುವಲ್ಲಿ ಸಹಕಾರಿಯಾಗಲಿದೆ. ತುಳುನಾಡಿನ ಆಚರಣೆ ಸೇರಿದಂತೆ ಇನ್ನಿತರ ಹಲವಾರು ಮಾಹಿತಿಗಳನ್ನ ಈ ಪುಸ್ತಕ ಒಳಗೊಂಡಿದೆ ಎಂದರು. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳಾದ ಪ್ರೊಫೆಸರ್ ಬಿ ವಿವೇಕ್ ರೈ ಮಾತನಾಡಿ, ತುಳು ಭಾಷೆಯ ಹಲವಾರು ಮಾಹಿತಿಗಳ ಆಗರವನ್ನ ಈ ಪುಸ್ತಕ ಒಳಗೊಂಡಿದೆ. ತುಳು ಭಾಷೆ ಅತ್ಯಂತ ಸ್ವಾದಭರಿತ ಭಾಷೆ. ಅದನ್ನ ಅಧ್ಯಯನ ಮಾಡಿ ಸರಿಯಾಗಿ ಮನನ ಮಾಡಿಕೊಂಡಾಗ ಮಾತ್ರ ತುಳು ಭಾಷೆಯ ಮಹತ್ವ ಅರ್ಥವಾಗಬಲ್ಲದು. ಆದ್ದರಿಂದ ಈ ಪುಸ್ತಕ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಎಂದವರು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ, ಪದವಿ ತುಳು ಪಠ್ಯ ರಚನಾ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ ಸೇರಿದಂತೆ ಇನ್ನಿತರ ಅತಿಥಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮಗೆ ಇನಿ ಈ ವೆಚ್ಚದ ಅಡಿಟ್ ನೀಟ್ ಬೆಗರ್ ಜಗತ್ತಲ್ಲ ಮೈ ಇರುಮೇನೆ ಆಡಿನ ಒಂಜಿ ಸಂತೋಷದ ಕೊರತುಡು ನಾವು ಇಲ್ಲ ದಾಯ ನಮ್ಗೆ ಸಂತೋಷ ಹಾಕೊಂಡ್ಕೊಂಡ ಬಾಯಿ ಪಾತ್ರದ ಒಂಜಿ ಭಾಷೆ ಸಾಲೆದ ಪಾತ್ರದ ಟೀಚರ್ ನಕಲು ಬೆತ್ತಡ ಹಾಕಿ ನಂಚಿನ ಒಂದು ಭಾಷೆ ದಂಡದಿತನ ಭಾಷೆ ಚಲ್ಲುಂಡ ದೂರದೀನ ಭಾಷೆ ಇನಿ ಒಂಜಿ ವಿದ್ಯಾಮಂದಿರದ ಉಲೈಡು ಮಾನಾದಿಗೆನು ಪಡೆಯುವುದು ಪಂಪಿನವು ಅವನ ಮಲ್ಲ ಸಂಗತಿ ಇನಿ ಆನೆ ಅಂಚಾದೆ ನಮ್ಮ ಮೇಮಾತ ಇನ್ಮೇನೆ ಅವನು പക്ഷെ ಈ ಪಾತ್ರ ಪನ್ನಗ ವಿದ್ಯಾಮಂದಿರದ ಉಲೈಡು ತುಳು ಬತ್ತಿಜ ಪಂಪಿನ ಒಂದು ಪ್ರಶ್ನೆ ಬರ್ಬೋದು ಇತ್ನೆಟದಾಯ ಬತ್ತಿಜ ಬತ್ತಿಜ ನಂಗೆ ಮಾತಿನ ಗೊತ್ತಿದ್ದಿಲ್ಲ ಕಣೆ ಅದೇ ಸುರುಟು ಒಳಗೆ ಆಕಾಶವಾಣಿ 76 ಆದಾಗ ಸುರುಟು ಒಂಜಿ ಎರಡು ಭಾಷಣ ಮಂತಿರದ ನನಗೆ ಕೇಳಿಯರೆಲ್ಲ ಸಿದ್ದಿ ಕೊಂಡೆ ಮಂತ್ರಿ ದಂಡ ಒಂದು ರೇಡಿಯೋಲ್ಲ ತುಂಬ ಬರ್ಪುಣಿಗೆ ನಮ್ಗೆ ಪೋಯಿಂಟ್ ಏತೋ ಜನ ಕೇಳಿ ಹೊತ್ತುಂಡ ಒಬ್ಬಲ್ಲ ಬರ್ಪುಣ ಇತ್ತು ನಮ್ಮ ಕನ್ನಡದ ಬರೋದು ಹಿಂದಿನ ಬರೋದು ಅಂಚೆ ಬಂತು ಇತ್ತೆ ನಿಗಲೇ ಗೊತ್ತುಂಡು ತುಳುಕೆ ಚಾನಲ್ಸ್ ಉಂಟು ತುಳುಕು ಕೊಡಪನಾಥ್ ಮಾಧ್ಯಮಗಳು ತುಳುದ ಶಿಕ್ಷಣಕ್ಕೆ ಬಂತು ನಾನು ಭಾಷಾ ಮಿಷನ್ ಕ್ರೀಡೆ ಬತ್ತಿ ಕೊಡ್ತು ತುಳು ಹೋಗಿ ಪಠ್ಯ ಪುಸ್ತಕ ಮಾಡ್ತೇವೆ ಮುಳ್ತ ಕನ್ನಡಗಳು ಶಾಲೆ ಮಾಡ್ಕೊಂಡಾಗ ಇದನ್ನು ಕಲ್ಪ ಹೊಡೆದು ತಯಾರು ಮಾಡ್ತೇನೆ ನಾವು ದಿಂಜ ಜನಕ್ಕೆ ಮತ್ತೊಂದು ಜೇನು ತಯಾರು ಮಾಡ ಕನ್ನಡ ಇರ್ತದೆ ಯಾರು ಇನಿ ಇನ್ನೊಂದು ವಿಷಯ ಶಿವರಾಮ ಇಟ್ಟುಕೊಂಡೆ ನಾನು ಕೆಲವು ಬೈಕ್ ವಿವರಣೆ ಕೊಟ್ಟು ತಯಾರಿಕೊಂಡ ಐದು ಮಾತು ಪಣಿಯಲಿದ್ದೆ ಜೀವಂತ ಇನಿ ಪಂಡಿಜಿನ ಮಾಧ್ಯಮದಲ್ಲೆಲ್ಲ ಗೊತ್ತಾಗ್ತದೆ ಏನೆಲ್ಲ ಗೊತ್ತಾಗ್ತದೆ.